ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರ ವಿಜಯ ಲ್ಯಾಕ್ಸ್ ಬೆದ್ರ. ನಾನಿವತ್ತು ಒಂದು ಮೊಳಕೆ ಹೂವನ್ನು ತೆಗಿಲಿಕ್ಕೆ ಬರ್ತಾ ಇದ್ದೇನೆ. ಯಾಕಂದರೆ ಇದು ಗಣೇಶ ಚತುರ್ಥಿಯ ಒಂದು ನಮ್ಮ ಮನೆಯದು ಸಂಭ್ರಮ. ಅಂದರೆ ನಾವು ತುಂಬ ಗ್ರ್ಯಾಂಡಾಗಿ ಅಂತ ಮಾಡೋದಿಲ್ಲ. ಮೊದಲಿನಿಂದಲೂ ಅಂದರೆ ತಾತ ಮುತ್ತಾತನ ಕಾಲದಿಂದಲೂ ಮಾಡಿಕೊಂಡು ಬಂದಂಥ ಒಂದು ಪೂಜೆ. ಅದನ್ನು ನಾವು ಸಿಂಪಲಾಗಿ ಆಚರಿಸ್ತೇವೆ. ನೋಡುವ ಹೇಗೆ ಮಾಡೋದಂತ. ಇದು 5 ದಿನದ ಮೊದಲು ಅಥವಾ 7 ದಿನದ ಮೊದಲು ಹಾಕ್ಕೊಳ್ಳಿ. ಇದು ನವಧಾನ್ಯ ಅಂದರೆ 9 ಬಗೆಯ ಧಾನ್ಯಗಳನ್ನು ನಾವು ಬೀಜ ಹಾಕ್ತೇವೆ. ಇದಕ್ಕೆ ಗಾಳಿ ಏನಾದರೂ ತಾಗಿದ್ರೆ ನೋಡಿ ಈ ರೀತಿ ಕಲರ್ ಬರುತ್ತೆ. ಇಲ್ಲದಿದ್ದರೆ ಸ್ವಲ್ಪ ಬಿಳಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕಲರ್ ಬಂದಿದೆ, ಆದರೂ ಚೆನ್ನಾಗಿದೆ, ತೆಗಿತೇನೆ. ಅದನ್ನು ನಾವು 5 ದಿನ ಮೊದಲು ಅಲ್ಲದಿದ್ದರೆ 7 ದಿನದ ಮೊದಲು ಎಲ್ಲ ನಾವು ಅದನ್ನು ಹಾಕ್ಕೊಳ್ತೀವಿ. ಗಿಡ ಬರಲಿಕ್ಕೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಎಲ್ಲದನ್ನ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಎಲ್ಲ ಕಟ್ ಮಾಡ್ಕೊಳ್ತೇನೆ ನೋಡಿ. ಎಲ್ಲ ತೆಗ್ದಾಯಿತು. ಈಗ ತಗೊಂಡು ಹೋಗುವ. ನೋಡಿ ಇದು ಈ ಸಲ ಸ್ವಲ್ಪ ಗಾಳಿ ತಾಗಿದೆ ಅದಕ್ಕೆ, ಹಾಗಾಗಿ ಸ್ವಲ್ಪ ಹಸಿರಾಗಿದೆ. ಇಲ್ಲದಿದ್ದರೆ ವೈಟ್ ಆಗಿ ಎಂತಂತಲೇ ಗೊತ್ತಾಗೋದಿಲ್ಲ, ಮಲ್ಲಿಗೆ ಹೂವಿನಾಗಿರ್ತದೆ. ಈಗ ಇದರ ನೋಡಿ ಈ ರೀತಿ ಕಟ್ಟಬೇಕು ನಾವು, ಅಂದರೆ ಗಂಟು ಬೆಚ್ಚಬಾರದಲ್ಲ, ಅದಕ್ಕೋಸ್ಕರ ತುಂಬ ಸುತ್ತು ತರೋದು. ಅದು ಈ ರೀತಿ ನೋಡಿ ಹೀಗೆ ಕಟ್ಟಿಕೊಳ್ಬೇಕು. ಹೀಗೆ ಮತ್ತು ಹೀಗೆ ಕಟ್ ಮಾಡಿ ಇಲ್ಲಿ ಸ್ವಲ್ಪ ಸರಿ ಮಾಡಿಕೊಂಡು ಇಡೋದು. ಇನ್ನು ಮತ್ತೆ ದೇವರಿಗೆ ಇಡಲಿಕ್ಕೆ ಈ ರೀತಿ ಕಟ್ಟಬೇಕು. ಎಲ್ಲನೂ ಈ ರೀತಿ ಕಟ್ಟಿಕೊಳ್ತೇನೆ. ನಾನು ನಿಮಗೆ ಸಣ್ಣ ತುಣುಕನ್ನು ತೋರಿಸ್ತೇನೆ ಪೂಜೆದು. ನೋಡಿ, ರಂಗೋಲಿ ಹಾಕಿ ಬಾಳೆ ಎಲೆ ಇಟ್ಟು ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಹಾಕ್ಕೊಳ್ತಾರೆ. ಆದ ನಂತರ ಈಗ ಇನ್ನು ಕುಂಕುಮಾರ್ಚನೆ ಮಾಡ್ತಾರೆ. ನಾನು ಅದು ಇಡೀ ಫುಲ್ಲು ಹಿಡಿಲಿಲ್ಲ, ಸ್ವಲ್ಪನೇ ಹಿಡಿಯೋದು. ಅಂದರೆ ನಿಮಗೆ ಎಲ್ಲ ತೋರಿಸೋದಿಲ್ಲ, ಸ್ವಲ್ಪ ತೋರಿಸ್ತೇನೆ. ಲೆಂತ್ ಆಗ್ತದಲ್ಲ ವಿಡಿಯೋ, ಅದಕ್ಕೋಸ್ಕರ. ಈಗ ಅವ್ರು ಏನು ಬಡಿಸಿದ್ರು ಅಂದರೆ ನೀರು ದೋಸೆ, ಪಂಚಕಜ್ಜಾಯ, ಕಬ್ಬು ಎಲ್ಲ ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಹಾಕೊಂಡು ಪ್ರಸಾದ ಮಾಡಿ ಕುಂಕುಮಾರ್ಚನೆ ಮಾಡಲಿಕ್ಕೆ. ಓಂ ಅವ್ಯಾಯ ನಮಃ. ಓಂ ನಮಃ. ಓಂ ದಾಕ್ಷಾಯ ನಮಃ. ಓಂ ದ್ವಿಜಪ್ರಿಯಾಯ ನಮಃ. ಓಂ ಅಗ್ನಿಗರ್ವಿಚಿತೆ ನಮಃ. ಓಂ ಇಂದ್ರಶ್ರೀ ಪ್ರದಾಯ ನಮಃ. ಓಂ ವಾಣಿಗುಲಪ್ರದಾಯ ನಮಃ. ಓಂ ಸರ್ವಸಿದ್ಧಿಪ್ರದಾಯ ನಮಃ. ಓಂ ಸರ್ವತನಾಯ ನಮಃ. ಓಂ ನಮಃ ರಾಯ ನಮಃ. ಓಂ ಮುನಿಸ್ತುತ್ಯಾಯ ನಮಃ. ವಿಘ್ನವಿನಾಶಕಾಯ ನಮಃ. ಓಂ ಏಕದಂತಾಯ ನಮಃ. ಓಂ ಶಕ್ತಿ ಸಂಯುಕ್ತಾಯ ನಮಃ. ಓಂ ಚತುರಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ಶೂರ್ಪಕರ್ಣಾಯ ನಮಃ. ಓಂ ಹಿರಂಬಾಯ ನಮಃ. ಓಂ ಬ್ರಹ್ಮವಿತ್ತಮಾಯ ನಮಃ. ಓಂ. ಈಗ ಪೂಜೆಗಾಯಿತು. ನಾನು ನಿಮಗೆ ಸಣ್ಣ ತುಣುಕನ್ನು ತೋರಿಸ್ತಾ ಇರೋದು. ಪೂಜಾ ಮಠ
ನೋಡಿ ಪೂಜೆ ಆಯಿತು. ಈಗ ಇದು ದೈವಗಳಿಗೆ ಬಡಿಸಿದ್ದಾರೆ. ಅಂದರೆ ಅಕ್ಕಿ ಇಟ್ಟು ಅದಕ್ಕೆ ಫಸ್ಟಿಗೆ ಎಲ್ಲ ಅದಕ್ಕೆ ಅದರ ವಿಧಿವಿಧಾನ ಎಲ್ಲ ಇದೆ. ಅದು ಮಾಡಿದ ನಂತರ ಉದ್ದಿನ ದೋಸೆ ಹಾಗೆ ಪಂಚಕಜ್ಜಾಯ, ದೈವಗಳಿಗೆಲ್ಲ ಹೂವು ಎಲ್ಲ ಅಲಂಕಾರ ಮಾಡಿ ಹಾಗೆ ಒಳ್ಳೆ ರೀತಿಯಲ್ಲಿ ಬಡಿಸ್ತಾರೆ. ಅಂದರೆ ನಮಗೆ ಚೌತಿ ಬಡಿಸೋದು ಎಲ್ಲ ಉಂಟು, ಹಾಗೆ ಬಡಿಸಿದ್ದಾರೆ. ನಾನಿವತ್ತು ಅಡಿಗೆ ಮಾಡಿದ್ದೀನಿ, ಆದರೆ ನಿಮಗೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದು ನೋಡಿ ಈ ರೀತಿ ಉಂಟು. ಕೊದ್ಲು ಮತ್ತು ನೀರು ದೋಸೆ, ಪಲ್ಯ, ಬೆಂಡೆ ಪಲ್ಯ ಮಾಡಿದ್ದೇನೆ, ಅಲಸಂಡೆ ಪಲ್ಯ ಮಾಡಿದ್ದೇನೆ, ಇದು ಮುಳ್ಳು ಸೌತೆದು ಕಚಂಬರ್ ಮಾಡಿದ್ದೇನೆ, ಅನ್ನ, ಹಾಗೆ ಉದ್ದಿನ ದೋಸೆ, ಪಾಯಸ ನೋಡಿ ಪಾಯಸ ಮಾಡಿದ್ದೇನೆ. ಹಾಗೆ ಜನ ಇದ್ರಲ್ಲ, ಅದಕ್ಕೆ ನಿಮಗೆ ತೋರಿಸ್ಲಿಕ್ಕಾಗಲಿಲ್ಲ. ನೋಡಿ ನೀವು ಇಷ್ಟಪಡ್ತೀರಂತ ಅಂದ್ಕೊಳ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.